ನಮಸ್ತೆ ಎಲ್ರಿಗೂ, ಹೇಗಿದ್ದೀರಾ? ಆ್ಯಕ್ಚುಲಾಗಿ ಇವತ್ತೊಂದು ತುಂಬಾ ಮುಖ್ಯವಾಗಿರುವಂಥ ಮಾಹಿತಿಯನ್ನು ನಿಮ್ಮೆಲ್ಲರ ಜೊತೆ ನಾನು ಹಂಚ್ಕೋಬೇಕು. ಏನಂತಂದರೆ ನಾವೆಲ್ಲ ಆರೋಗ್ಯವಾಗಿರೋದು ಹೇಗೆ, ನಮ್ಮ ದೇಹನ ಚೆನ್ನಾಗಿ ಕಾಪಾಡ್ಕೊಳ್ಳೋದು ಹೇಗೆ, ಎಲ್ಲದರ ಬಗ್ಗೆ ಮಾತಾಡ್ತೀವಿ. ಆದರೆ ಯಾರು ಕೂಡ ಇದೆಯಲ್ವಾ, ನಮ್ಮ ಮನಸ್ಸಿನ ಆರೋಗ್ಯನ ಹೇಗೆ ಕಾಪಾಡೋದು ಅನ್ನೋದನ್ನು ಯಾರೂ ಮಾತಾಡೋದಿಲ್ಲ, ಮತ್ತು ಯಾರು ಅದರ ಬಗ್ಗೆ ಥಿಂಕ್ ಮಾಡೋದಕ್ಕೂ ಕೂಡ ಹೋಗೋದಿಲ್ಲ. ನಮ್ಮ ದೇಹದ ಓವರಾಲ್ ಅಂದರೆ ಕಂಪ್ಲೀಟಾಗಿ ನಾವು ತುಂಬಾ ಚೆನ್ನಾಗಿರಬೇಕು ಅನ್ನೋದಿದ್ದರೆ ನಮಗೆ ಮೊದಲನೇದಾಗಿ ಏನು ಗೊತ್ತಾ, ನಮ್ಮ ಮನಸ್ಸಿನ ಆರೋಗ್ಯ ತುಂಬ ಚೆನ್ನಾಗಿರಬೇಕು. ನಾವು ಮೆಂಟಲಿ ತುಂಬಾ ಸ್ಟ್ರಾಂಗ್ ಆಗಿರಬೇಕು. ನಾವು ಅಪ್ಸೆಟ್ ಆದ್ವಿ ಅಥವಾ ತುಂಬ ಬೇಜಾರಲ್ಲಿದ್ದೀವಿ, ಚಿಂತೆಯಲ್ಲಿದ್ದೀವಿ ಅಂತಂದರೆ ಅದು ಡೈರೆಕ್ಟಾಗಿ ನಮ್ಮ ಅಂಗಗಳ ಮೇಲೆ, ನಮ್ಮ ದೇಹದ ಮೇಲೇ ಅದರ ಇಂಪ್ಯಾಕ್ಟ್ ಆಗೋದು. ಮೆಂಟಲಿ ನಾವು ಸ್ಟ್ರಾಂಗ್ ಇದ್ದರೆ ಲೈಫಲ್ಲಿ ಎಂಥ ಸಿಚುವೇಷನನ್ನು ಬೇಕಾದರೂ ಫೇಸ್ ಮಾಡ್ಬೋದು. ನಾವು ಆರೋಗ್ಯವಾಗಿರ್ತೀವಿ ಕೂಡ. ಹಾಗಾದರೆ ಮನಸ್ಸಿನ ಆರೋಗ್ಯನ ಕಾಪಾಡೋದು ಹೇಗೆ, ತುಂಬ ಸ್ಟ್ರಾಂಗ್ ಆಗೋದು ಹೇಗೆ, ಎಂಥ ಕಷ್ಟ ಬಂದರೂ ನಾವು ಅದನ್ನ ಎದುರಿಸೋದು ಹೇಗೆ, ಇದನ್ನ ಯಾರು ಹೇಳ್ಕೊಡೋದಿಲ್ಲ ಮತ್ತು ಯಾರು ಥಿಂಕ್ ಮಾಡೋದಿಲ್ಲ ಕೂಡ. ಹೀಗೆ ತುಂಬ ನಾನು ರಿಸರ್ಚ್ ಮಾಡ್ತಾನೇ ಇದ್ದೆ. ರಿಸರ್ಚ್ ಮಾಡ್ತಾ ಇರಬೇಕಾದ್ರೆ ಕೆಲವೊಂದು ಅಂಶಗಳಿದೆಯಲ್ವ, ನನಗೆ ತುಂಬಾ ಗೊತ್ತಾಗ್ತಾ ಹೋಯಿತು. ಇದರಲ್ಲಿ ಕೆಲವೊಂದು ಇಂಪಾರ್ಟೆಂಟ್ ಅನ್ನುವಂಥದ್ದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡಬೇಕು ಅಂತ ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಯಾಕಂತಂದರೆ ತುಂಬ ಜನರಿಗೆ ಇದರ ಅಗತ್ಯತೆ ಇದೆ. ನೀವು ಇತ್ತೀಚೆಗೆ ಕೇಳ್ಬೋದು, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರ ತನಕ ಇದೆಯಲ್ವಾ, ಈ ಡಿಪ್ರೆಷನ್, ಖಿನ್ನತೆ ಅಂತ ಅನ್ನುವಂಥ ಸಮಸ್ಯೆ ತುಂಬಾ ಜಾಸ್ತಿ ಆಗಿದೆ. ಆ ಲೆಕ್ಕದಲ್ಲಿ ನಮ್ಮನ್ನೆಲ್ಲ ನೋಡಿದರೆ ನಾವು ಚಿಕ್ಕವರಿರುವಾಗೆಲ್ಲ ಎಷ್ಟೆಷ್ಟು ಕಷ್ಟಗಳನ್ನು ಪಡ್ಕೊಂಡು ಬಂದಿದ್ವಿ ಅಂತಂದರೆ, ಆ ಕಷ್ಟ ಅಥವಾ ಲೈಫಲ್ಲಿ ನಮ್ಗೆ ಅಷ್ಟೊಂದು ಚಾಲೆಂಜ್ಗಳಿದ್ದಿದ್ದೆಲ್ಲ ನಮಗೆ ಇವಾಗ ಎಂಥ ಸಿಚುವೇಶನ್ ಬಂದರೂ ಅದನ್ನ ಫೇಸ್ ಮಾಡುವಂಥ ಕಾನ್ಫಿಡೆನ್ಸನ್ನು ಕಳಿಸ್ಕೊಟ್ಟಿದೆ, ಆತ್ಮವಿಶ್ವಾಸನ ಕಳಿಸ್ಕೊಟ್ಟಿದೆ. ಬಟ್ ಇವಾಗಿನ ಮಕ್ಕಳಲ್ಲಿ ಇರ್ಬೋದು, ಇವಾಗಿನ ಯುವ ಜನಾಂಗದಲ್ಲಿ ಇರ್ಬೋದು, ಒಂದು ಸ್ವಲ್ಪ ಟೆನ್ಷನ್ ಶುರುವಾದರೆ, ಒಂದು ಸ್ವಲ್ಪ ಇದೆಯಲ್ವ, ಏನಾದರೂ ಹೆಚ್ಚು ಕಮ್ಮಿ ಆದರೆ ತಡ್ಕೊಳ್ಳುವಂಥ ಶಕ್ತಿನೇ ಇರಲ್ಲ. ಕಂಪ್ಲೀಟಾಗಿ ದೇ ವಿಲ್ ಲಾಸ್ಟ್. ದಿನ ಬೆಳಗಾದರೆ ತುಂಬಾ ನಾವು ನ್ಯೂಸಲ್ಲಿ ನೋಡ್ತಾನೆ ಇರ್ತೇವೆ, ಖಿನ್ನತೆಯಿಂದ ಅಥವಾ ಡಿಪ್ರೆಷನಿಂದ ಸುಸೈಡ್ ಮಾಡಿಕೊಂಡ್ರು, ಆ ಥರ ಆಯಿತು, ಈ ಥರ ಆಯಿತು ಅಂತ. ಇದೆಲ್ಲ ಯಾಕೆಂತಂದರೆ ಮೆಂಟಲಿ ಅವರು ಸ್ಟ್ರಾಂಗ್ ಇಲ್ಲದೇ ಇರೋದೇ ಮೇನ್ ರೀಸನ್. ಹಾಗಾದರೆ ನಮ್ಮ ಮನಸ್ಸಿನ ಆರೋಗ್ಯನ ನಾವು ಕಾಪಾಡೋದು ಹೇಗೆ, ಮೆಂಟಲಿ ಸ್ಟ್ರಾಂಗ್ ಆಗೋದು ಹೇಗೆ, ಎಷ್ಟೇ ಕಷ್ಟ ಇದ್ದರೂ ಹ್ಯಾಪಿಯಾಗಿರುವಂಥ ಲೈಫನ್ನು ಲೀಡ್ ಮಾಡೋದು ಹೇಗೆ, ಎಲ್ಲದನ್ನು ನಾನು ಏನು ರಿಸರ್ಚಲ್ಲಿ ತಿಳ್ಕೊಂಡಿದ್ದೀನಿ ಅದನ್ನ ನಿಮ್ಮ ಜೊತೆ ನಾನು ಶೇರ್ ಮಾಡ್ತಾ ಹೋಗ್ತೇನೆ. ವಿಡಿಯೋನ ಕಂಪ್ಲೀಟಾಗಿ ನೋಡಿ, ಖಂಡಿತವಾಗ್ಲೂ ನಿಮಗೆ ತುಂಬಾ ಹೆಲ್ಪ್ ಆಗ್ಬೋದು. ಈ ವಿಡಿಯೋ ನಿಮ್ಗಲ್ಲದಿದ್ರೂ ನಿಮ್ಮ ಸುತ್ತಮುತ್ತಲಿರುವವರಿಗೆ, ನಿಮಗೆ ಗೊತ್ತಿರೋರಿಗೆ ಹೆಲ್ಪ್ ಆಗ್ಬೋದು. ನೀವು ನೋಡೋದು ಮಾತ್ರ ಅಲ್ಲ, ನೀವು ವಿಡಿಯೋನ ಶೇರ್ ಮಾಡಿ. ನಂದು ಇದೊಂದು ಹೊಸ ಚಾನೆಲ್. ಆ್ಯಕ್ಚುಲಿ ತುಳು ವಿಡಿಯೋಗಳನ್ನು ಹಾಕಬೇಕು ಅಂತ ನಾನು ಸ್ಟಾರ್ಟ್ ಮಾಡಿರುವಂಥ ಚಾನೆಲ್, ಬಟ್ ಆಗ್ತಾ ಇಲ್ಲ, ನನಗೆ ಹಾಕೋದಕ್ಕೆ ಟೈಮ್ ಸಿಗ್ತಾ ಇಲ್ಲ. ಸೊ ನಮ್ಮ ಜೀವನಕ್ಕೆ ಸಂಬಂಧಪಟ್ಟಂಥ, ಲೈಫ್ಗೆ ಸಂಬಂಧಪಟ್ಟಂಥ ಕೆಲವೊಂದು ಮಾಹಿತಿಗಳನ್ನು ಇದರಲ್ಲಿ ನಾನು ಶೇರ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೇನೆ. ಸೊ ಈ ಚಾನೆಲ್ ಹೊಸಬರಾಗಿದ್ದರೆ ನೀವು ಈ ಚಾನೆಲನ್ನು ಕೂಡ ಸಬ್ಸ್ಕ್ರೈಬ್ ಆಗಿ. ಯಾಕಂತಂದರೆ ತುಂಬಾ ಮಾಹಿತಿಯನ್ನು ನಾನು ಮುಂದೆ ಶೇರ್ ಮಾಡ್ತಾ ಇರ್ತೇನೆ. ಖಂಡಿತವಾಗ್ಲೂ ನಿಮಗೆ ಹೆಲ್ಪ್ ಆಗ್ಬೋದು. ಮೊದಲನೇದಾಗಿ ನಾವು ಖುಷಿಯಾಗಿರಬೇಕು ಅಂತಂದರೆ ನಾವು ಜನಗಳ ಜೊತೆ ಬೆರೀಬೇಕು. ಆದಷ್ಟು ನಮ್ಮನ್ನು ನಾವು ರಿಸರ್ವ್ ಮಾಡೋದನ್ನು ಕಮ್ಮಿ ಮಾಡ್ಕೋಬೇಕು. ಅಂದರೆ ತುಂಬ ಜನರಿಗೆ ಏನು ಅಂತಂದರೆ, ಏನೋ ಒಂಥರ ತುಂಬ ಟೆನ್ಷನ್ ಇರುತ್ತೆ. ಹೌದು, ಮನುಷ್ಯನ ನಂತರ ನಮಗೆ ಒಂದು ಲೈಫ್ ಇದೆ ಅಂದ ನಂತರ ಇದೆಯಲ್ವಾ, ಚಾಲೆಂಜಸ್ ಕಾಮನ್, ಕಷ್ಟಗಳು ಕಾಮನ್, ಎಲ್ಲದನ್ನು ನಾವು ಫೇಸ್ ಮಾಡಬೇಕಾಗುತ್ತೆ. ಬಟ್ ಕೆಲವರಿಗೆ ಅದು ಬರಲ್ಲ, ಏನೋ ಟೆನ್ಷನಲ್ಲಿ ಇರ್ತಾರೆ. ಹಾಗಂತ ಏನು ಮಾಡ್ತಾರೆ ಅಂತಂದರೆ ಅವರೇ ಬಂದಿಯಾಗಿ ಇಟ್ಕೊಳ್ತಾರೆ. ಅವರೇ ಬಂದಿಯಾಗಿ ಇಟ್ಕೊಳ್ಳೋದು ಅಂತಂದರೆ ಏನು ಅಂತಂದರೆ, ಎಲ್ಲೂ ಹೋಗಲ್ಲ, ಯಾರ ಜೊತೆನೂ ಮಾತಾಡಲ್ಲ, ಏನೂ ಮಾಡಲ್ಲ. ಸೋಷಿಯಲ್ ಕನೆಕ್ಷನ್ ಇದೆಯಲ್ಲೂ ತುಂಬ ಇಂಪಾರ್ಟೆಂಟ್. ಸೋಷಿಯಲ್ ಕನೆಕ್ಷನ್ ಅಂತಂದರೆ ಫೇಸ್ಬುಕ್ ಅಥವಾ ನಿಮ್ಮ ಇನ್ಸ್ಟಾಗ್ರಾಮಲ್ಲಿ ನೀವು ಫ್ರೆಂಡ್ಸ್ ಮಾಡ್ಕೊಳ್ಳೋದು ಅಂತಲ್ಲ. ಸೋಷಿಯಲ್ ಕನೆಕ್ಷನ್ ಅಂತಂದರೆ ನಾವು ಹೊರಗಿನ ಜನಗಳ ಜೊತೆ ಬೆರೀಬೇಕು. ನಮ್ಮ ಸುತ್ತಮುತ್ತ ನೇಬರ್ಸ್ಗಳ ಜೊತೆ ಮಾತಾಡಬೇಕು, ಕೊಲೀಗ್ಸ್ ಇದ್ದರೆ ಕೊಲೀಗ್ಸ್ ಜೊತೆ ಮಾತಾಡಬೇಕು, ಫ್ರೆಂಡ್ಸ್ ಇದ್ದರೆ ಫ್ರೆಂಡ್ಸ್ ಜೊತೆ ಮಾತಾಡಬೇಕು. ಈ ಥರ ಮಾಡೋದ್ರಿಂದ ಮನಸ್ಸು ತುಂಬ ರಿಲ್ಯಾಕ್ಸ್ ಆಗುತ್ತೆ. ನಾನು ಸರಿ ಇಲ್ಲ, ನಂಗೆ ತುಂಬ ಕಷ್ಟ ಇದೆ, ನನ್ನ ಬಗ್ಗೆ ಅವ್ರು ಏನು ಅಂದ್ಕೊಳ್ತಾರೆ ಏನೋ, ಅಥವಾ ಅವರ ಲೆವೆಲ್ಗೆ ನಾನಿಲ್ಲ, ಅಥವಾ ನಾನು ಈ ಲೆವೆಲ್ಗಿದ್ದೇನೆ, ಅವ್ರ ಹತ್ರ ನನಗಿಂತ ತುಂಬ ಸಣ್ಣವರು, ಅವ್ರ ಹತ್ರ ಎಂತ ಮಾತಾಡೋದು, ಈ ಥರ ಈ ಈಗೋ ಪ್ರಾಬ್ಲಮ್ಸ್ ಇರುತ್ತಲ್ವ, ಅಥವಾ ಈ ಥರ ಕೀಳರಿಮೆ ಇರ್ಬೋದು, ಏನಾದರೂ ಈ ಥರ ಇದ್ದರೆ ಇದನ್ನ ಮನಸ್ಸಿಂದ ನಾವು ಹೊರಗಡೆ ಇಟ್ಟು ಆರಾಮ್ಸೆ ಫುಲ್ ಮನಸ್ಸಿಂದ ನಾವು ಜನಗಳ ಜೊತೆ ಮಾತಾಡಬೇಕು.
ಫ್ರೆಂಡ್ಸ್ ಇರ್ಬೋದು, ಕೊಲೀಗ್ಸ್ ಇರ್ಬೋದು, ನಮ್ಮ ರಿಲೇಟಿವ್ಸ್ ಇರ್ಬೋದು, ಅಥವಾ ನಮ್ಮ ಮನೆಯ ಮೆಂಬರ್ಸ್ ಇರ್ಬೋದು. ಇವ್ರ ಜೊತೆ ಪೂರ್ತಿಯಾಗಿ ಮಾತಾಡಬೇಕು, ಮನಸ್ಫೂರ್ತಿಯಾಗಿ ಮಾತಾಡಬೇಕು. ಇದನ್ನ ಪ್ರಾಕ್ಟೀಸ್ ಮಾಡಿ. ಟೈಮ್ ಸಿಕ್ಕಾಗೆಲ್ಲ ನಮ್ಗೆ ಯಾರು ಇಷ್ಟ ಇರ್ತಾರೋ ಅವ್ರನ್ನ ಮೀಟ್ ಮಾಡಿ ಬರೋದು, ಅವ್ರ ಜೊತೆ ಮಾತಾಡಿ ಬರೋದು, ಟೀ, ಕಾಫಿ, ಡಿನ್ನರ್ಗೆ ಹೋಗೋದು, ಈ ಥರ ಎಲ್ಲ ಮಾಡೋದ್ರಿಂದ ಏನಾಗುತ್ತೆ ಅಂತಂದರೆ ಆ ಕ್ಷಣಕ್ಕೆ ನಿಮ್ಮ ಎಂಥ ಟೆನ್ಷನ್ ಇದ್ರೂ ದೂರ ಆಗುತ್ತೆ. ಹೋಗಿ ಬಂದ ನಂತರ ಕೂಡ ತುಂಬ ಹೊತ್ತು ನೀವು ಅದೇ ಗುಂಗಲ್ಲಿರ್ತೀರ, ಅದೇ ಏನಾದರೂ ರಿಲ್ಯಾಕ್ಸೇಷನ್ ಆಗಿರುತ್ತೆ, ಅಲ್ಲಿ ಏನೋ ಜೋಕ್ಸ್ ಕ್ರ್ಯಾಕ್ ಮಾಡಿರ್ತೀರ, ಅದನ್ನೇ ನೆನೆಸ್ಕೊಂಡು ನೀವು ಮೂಡ್ ಫುಲ್ ಫ್ರೆಶ್ ಆಗಿರ್ತೀರ. ಆದ್ದರಿಂದ ಈ ಸೋಷಿಯಲ್ ಕನೆಕ್ಷನ್ ಅನ್ನೋದು ನಮ್ಮ ಮಾನಸಿಕ ಆರೋಗ್ಯನ ಕಾಪಾಡೋದಕ್ಕೆ ತುಂಬಾ ಇಂಪಾರ್ಟೆಂಟ್. ಎರಡನೇದಾಗಿ ತುಂಬ ಆ್ಯಕ್ಟಿವ್ ಆಗಿರೋದು, ನಮ್ಮನ್ನು ನಾವು ತುಂಬ ಬ್ಯುಸಿಯಾಗಿಟ್ಕೊಳ್ಳೋದು. ಹೇಗೆ? ಅದು ನಿಮ್ಮ ಕೆಲಸ ಬೇಕಾದರೂ ಆಗ್ಬೋದು. ನಿಮ್ಮ ಕೆಲಸದಲ್ಲಿ ಹೊಸತನ್ನು ಏನಾದರೂ ಇನ್ವೆಂಟ್ ಮಾಡ್ತಾ ಅದ್ರ ಬಗ್ಗೆ ಗಮನ ಕೊಡ್ತಾ ಇರಬೇಕು. ಮನೆ ಕೆಲಸ ನೀವು ಮಾಡ್ತಾ ಇದ್ದರೆ ಮನೆ ಕೆಲಸನ ತುಂಬಾ ಚೆನ್ನಾಗಿ ಮಾಡ್ತಾ ಹೋಗಬೇಕು. ಹಾಗೆಯೇ ಯಾವುದೂ ಮಾಡೋಕ್ಕಾಗಲ್ಲ ಅಂತಂದರೆ ಏನಾದರೂ ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಲೇಬೇಕು. ನೀವು ದಿನಕ್ಕೊಂದ್ಸರಿ ವಾಕ್ ಹೋಗಿ, ಎಕ್ಸಸೈಸ್ ಮಾಡಿ, ಅಥವಾ ಆಟ ಆಡಿ, ಏನಾದರೂ ಒಂದು ಟೋಟಲ್ ಆಗಿ ನಮ್ಮ ದೇಹನ ಆ್ಯಕ್ಟಿವ್ ಆಗಿಟ್ಕೊಂಡ್ರೆ ಸುಸ್ತಾಗುತ್ತೆ, ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ರಾತ್ರಿ ತುಂಬಾ ಚೆನ್ನಾಗಿ ನಿದ್ದೆ ಬರುತ್ತೆ. ಇದರಿಂದ ತುಂಬಾ ಫ್ರೆಶ್ ಆಗ್ಬೋದು, ನಮ್ಮ ಮಾನಸಿಕ ಆರೋಗ್ಯನ ನಾವು ಕಾಪಾಡ್ಕೊಂಡು ಬರ್ಬೋದು. ಇನ್ನೊಂದೇನು ಅಂತಂದರೆ, ನಮಗೆ ಯಾರು ತುಂಬ ಇಷ್ಟದವರು ಅವ್ರ ಹತ್ರ ದಿನಕ್ಕೊಂದ್ಸರಿ ಆದರೂ, ಅವರು ನಮ್ಮ ಹತ್ತಿರ ಇರಲಿ ಅಥವಾ ದೂರನೇ ಇರಲಿ, ಫೋನಲ್ಲಾದರೂ ಓಕೆ, ಡೈರೆಕ್ಟಾಗಿ ಹೋಗಿ ಆದರೂ ಓಕೆ, ಮೀಟ್ ಮಾಡಿ ಆದರೂ ಓಕೆ, ಮಾತಾಡಬೇಕು. ಎಷ್ಟು ನಿಮಗೆ ಖುಷಿನ ಕೊಡುತ್ತೆ ಅಂತಂದರೆ ಮೈಂಡ್ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ನಿಮ್ಮ ಹತ್ರ ಇಲ್ಲದಿದ್ದರೂ ತೊಂದರೆ ಇಲ್ಲ, ಫೋನ್ ಮಾಡಿ ಆದರೂ ಮಾತಾಡ್ಬೋದು ತಾನೆ. ಸೊ ಇಷ್ಟಪಟ್ಟವರ ಜೊತೆ ತುಂಬಾ ಚೆನ್ನಾಗಿ ಮಾತಾಡಬೇಕು. ಅಥವಾ ನಮ್ಮ ಫ್ಯಾಮಿಲಿ ಜೊತೆ ಇರ್ಬೋದು, ಮಾತಾಡಬೇಕು. ಇಡೀ ದಿನ ಮೊಬೈಲ್, ಲ್ಯಾಪ್ಟಾಪ್, ಟಿ ವಿ ನೋಡ್ತಾನೆ ಕಳೆಯೋದಲ್ಲ. ಇನ್ನು ಸೋಷಿಯಲ್ ಮ್ಯಾಟರ್ಸ್ ಇರುತ್ತೆ, ಪೊಲಿಟಿಕ್ಸ್ ಇರ್ಬೋದು, ಕ್ರೀಡೆ ಇರ್ಬೋದು, ಈಗಿನ ಆಗುಹೋಗುಗಳ ಬಗ್ಗೆ ಇರ್ಬೋದು, ನಮ್ಮವರ ಜೊತೆ ನಾವು ಡಿಸ್ಕಸ್ ಮಾಡಬೇಕು. ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಅಂದರೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರಲಿಕ್ಕೂ ಇದು ತುಂಬಾ ಒಳ್ಳೆಯದು. ನಮಗೆ ಹಾಗೆ ಇನ್ನೊಂದೇನು ಅಂತಂದರೆ, ನಿಮಗೆ ಯಾವುದು ಇಷ್ಟದ ಕೆಲಸನೋ ಅದನ್ನ ಜಾಸ್ತಿ ಮಾಡಬೇಕು. ಕೆಲವರಿಗೆ ನೇಚರ್ ವಾಕ್ ಅಂತಂದರೆ ತುಂಬ ಇಷ್ಟ, ಪ್ರಕೃತಿ ಜೊತೆ ಬೆರೆಯೋದು ಅಂತಂದರೆ ತುಂಬ ಇಷ್ಟ. ಎಲ್ಲೋ ಒಂದು ಪಾರ್ಕ್ ಇದೆ, ಒಂದು ರೌಂಡ್ ಬನ್ನಿ. ಎಲ್ಲೋ ದನ ಅಥವಾ ಈ ಪೆಟ್ ಡಾಗ್ಸ್ಗಳ ಜೊತೆ ಆಟ ಆಡೋದೆಲ್ಲ ತುಂಬ ಇಷ್ಟ ಅಂತಂದರೆ ಅವುಗಳ ಜೊತೆ ಬೆರೀರಿ. ಮಕ್ಕಳ ಜೊತೆ ಆಟ ಆಡೋದು ತುಂಬ ಇಷ್ಟ ಅಂತಂದರೆ ಮಕ್ಕಳ ಜೊತೆ ಆಟ ಆಡಬೇಕು. ಮ್ಯೂಸಿಕ್ ಕೇಳೋದು ತುಂಬ ಇಷ್ಟ ಅಂತಂದರೆ ಅದನ್ನ ಜಾಸ್ತಿ ಮಾಡಬೇಕು. ಓದೋದು ತುಂಬ ಇಷ್ಟ ಅಂತಂದರೆ ಓದಬೇಕು. ಈ ಥರ ನಿಮಗೆ ಯಾವ ಕೆಲಸ ತುಂಬ ಖುಷಿ ಕೊಡುತ್ತೆ ಅದನ್ನ ಜಾಸ್ತಿ ಮಾಡಬೇಕು. ಇದರಿಂದ ಏನಾಗುತ್ತೆ ಅಂತಂದರೆ ಮಾನಸಿಕವಾಗಿ, ಮೆಂಟಲಿ ನಾವು ಸ್ಟ್ರಾಂಗ್ ಆಗಿರಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ನಮ್ಮ ಮನಸ್ಸಿನ ಆರೋಗ್ಯ ವೃದ್ಧಿ ಆಗೋದ್ರ ಜೊತೆಗೆ ನಮ್ಮ ದೇಹದ ಆರೋಗ್ಯ ಕೂಡ ತುಂಬಾ ಚೆನ್ನಾಗಿರುತ್ತೆ. ಇದರ ಜೊತೆಗೆ ಮೈಂಡನ್ನು ಅಟ್ಲೀಸ್ಟ್ ದಿನದಲ್ಲಿ ಒಂದು ಸ್ವಲ್ಪ ಟೈಮ್ ಆದರೂ ನೀವು ರಿಲ್ಯಾಕ್ಸೇಷನ್ಗೆ ಇಟ್ಕೋಬೇಕು. ಕೆಲವರಿಗೆ ಸುಮ್ಮನೆ ಕೂತ್ಕೊಂಡು ಮ್ಯೂಸಿಕ್ ಕೇಳೋದು ಅಂತಂದರೆ ತುಂಬ ಇಷ್ಟ, ಅದನ್ನೇ ಮಾಡಿ. ನನಗೆ ಅಂತಂದರೆ ಆಫೀಸಿಂದ ಬಂದು ಒಂದು ಸ್ನಾನ ಮಾಡಿ, ನಾನು 2 ಸರಿ ಸ್ನಾನ ಮಾಡ್ತೀನಿ. ಸ್ನಾನ ಮಾಡಿ ಬೆಳಗ್ಗೆ ಆಫೀಸ್ಗೆ ಹೋಗೋದು ಒಂದು ಸರಿ, ಬಟ್ ಇನ್ನೊಂದು ಏನು ಅಂತಂದರೆ ಸಾಯಂಕಾಲ ಬಂದು ಕೂಡ ಸ್ನಾನ ಮಾಡಿ ಒಂದು ಸ್ವಲ್ಪ 5 ನಿಮಿಷ ನಾನು ಮಲ್ಕೊಂಡೆ ಅಂತಂದರೆ ನನಗೆ ಫುಲ್ ರಿಲ್ಯಾಕ್ಸ್ ಆಗುತ್ತೆ. ನಾನು ಆಫೀಸಿಂದ ಬಂದು ಸ್ನಾನ ಮಾಡಿ ಒಂದು 10 ನಿಮಿಷ ಆದರೂ ನಾನು ರೆಸ್ಟ್ ತಗೊಳ್ಳೋದೆ, ನಾನು ಏನು ಕೆಲಸನೂ ಮಾಡಲ್ಲ. ಅಟ್ಲೀಸ್ಟ್ 10 ನಿಮಿಷ ಆದರೂ ನಾನು ರಿಲ್ಯಾಕ್ಸ್ ಆದ್ರಿಗೆಲ್ಲ ನಾನು ಫುಲ್ ಫ್ರೆಶ್ ಆಗ್ತೀನಿ. ಸೊ ಒಬ್ಬೊಬ್ಬರಿಗೆ ಒಂದೊಂದು ಹಾಬಿ ಇರುತ್ತೆ ಮೈಂಡನ್ನು ರಿಲ್ಯಾಕ್ಸ್ ಮಾಡ್ಕೊಳ್ಳೋದಕ್ಕೆ, ಅದನ್ನ ಮಾಡಬೇಕು. ಕೆಲವರಿಗೆ ಪೇಪರ್ ಓದೋದು ಅಂತಂದರೆ ತುಂಬಾ ಇಷ್ಟ, ಕೂತ್ಕೊಂಡು ಪೇಪರ್ ಓದಿ ಸ್ವಲ್ಪ ಹೊತ್ತು. ಕೆಲವ್ರಿಗೆ ಪ್ರೇಯರ್ ಮಾಡೋದು ಅಂತಂದರೆ ತುಂಬಾ ಇಷ್ಟ. ಆಯಿತು, ದೇವರದ್ದು ಪ್ರೇಯರ್ ಅಥವಾ ಧ್ಯಾನ ಮಾಡಿ, ಯೋಗ ಮಾಡಿ, ಮೈಂಡನ್ನು, ಮನಸ್ಸನ್ನು, ದೇಹನ ರಿಲ್ಯಾಕ್ಸ್ ಮಾಡುವಂತಹ ಕೆಲಸನ ನಾವು ಮಾಡಬೇಕು, ದಿನಕ್ಕೆ ಒಂದು ಸ್ವಲ್ಪ ಹೊತ್ತಾದರೂ. ಇದು ನಮ್ಮ ಮಾನಸಿಕ ಆರೋಗ್ಯನ ಅಥವಾ ಮೆಂಟಲ್ ಹೆಲ್ತನ್ನು ವೃದ್ಧಿ ಮಾಡಲಿಕ್ಕೆ ತುಂಬಾ ಒಳ್ಳೆಯದು. ಕನ್ಫೆಷನ್ ಅಂತಂದರೆ ನಮ್ಮ ತಪ್ಪುಗಳನ್ನು ನಾವು ಏನು ಮಾಡ್ಕೊಂಡಿದ್ದೀವಿ ಅದನ್ನ ನಾವು ನಮಗೆ ಮನವರಿಕೆ ಮಾಡ್ಕೊಳ್ಳೋದು. ದೇವರ ಜೊತೆ ಕೆಲವರು ಇವತ್ತಿನ ದಿನದಲ್ಲಿ ಏನಾಯಿತು ಎಲ್ಲದನ್ನು ಎಲ್ಲಾದರೂ ಒಂದು ಕಡೆ ಬರೆದಿಟ್ಕೊಳ್ಳೋದು.
ನಾವು ತಪ್ಪು ಮಾಡಿರ್ತೀವಿ, ಮಿಸ್ಟೇಕ್ ಮಾಡಿರ್ತೀವಿ, ಏನೋ ಒಂದು ಖುಷಿ ಆಗಿರುತ್ತೆ ನಮಗೆ, ಎಲ್ಲದನ್ನು ಬರೆದಿಡಬೇಕು. ಜರ್ನಲ್ ಅಥವಾ ಡೈರಿ ಬರೆಯೋದು ಅಂದರೆ ಹಿಂದಿನ ಕಾಲದಲ್ಲಿ ತುಂಬ ಜನರಿಗೆ ಈ ಅಭ್ಯಾಸ ಇದೆ, ಇವಾಗಲೂ ಕೆಲವರಿಗಿದೆ. ಬಟ್ ನಿಮ್ಗೆ ಆ ಅಭ್ಯಾಸ ಇಲ್ಲದಿದ್ದರೆ ದಯವಿಟ್ಟು ಅಭ್ಯಾಸನ ಬೆಳೆಸ್ಕೊಳ್ಳಿ. ಎಷ್ಟು ನಿಮಗೆ ಡೈಲಿ ಅಂತಲ್ಲ, ಡೈಲಿ ಬರೀಲಿಕ್ಕೆ ಆಗಿಲ್ಲದಿದ್ರೂ ಪರವಾಗಿಲ್ಲ, ಅಟ್ಲೀಸ್ಟ್ ವಾರಕ್ಕೆ ಒಂದ್ಸರಿ ಅದು ಏನೇನೆಲ್ಲ ಆಯಿತು, ನೀವು ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ, ಮುಂದೆ ಏನು ಮಾಡಬೇಕು ಅಂತ ಅಂದ್ಕೊಂಡಿರ್ತೀರಾ, ತಪ್ಪುಗಳಾಗಿರೋ ತಪ್ಪುಗಳು, ನೆಕ್ಸ್ಟ್ ಹೇಗೆ ಅದನ್ನ ಕರೆಕ್ಷನ್ ಮಾಡೋದು, ಎಲ್ಲದನ್ನು ಬರೆದಿಟ್ಕೊಂಡ್ರೆ ಮೈಂಡ್ ತುಂಬಾ ರಿಲ್ಯಾಕ್ಸ್ ಆಗುತ್ತೆ. ಅಥವಾ ನಿಮಗೆ ದೇವರಿಗೆ ಪ್ರೇಯರ್ ಮಾಡುವಂಥ ಅಭ್ಯಾಸ ಇದ್ದರೆ ಅಟ್ಲೀಸ್ಟ್ ದೇವರ ಜೊತೆ ಆದರೂ, ಅಂದರೆ ನಾವು ಮನಸ್ಸಲ್ಲೇ ಅಂದ್ಕೊಂಡ್ರೆ ನಮಗೆ ತುಂಬ ಮನಸ್ಸಿಗೆ ರಿಲ್ಯಾಕ್ಸ್ ಸಿಗುತ್ತೆ. ಸೊ ಮೈಂಡನ್ನು ರಿಲ್ಯಾಕ್ಸ್ ಮಾಡುವಂಥ ಈ ಕಾನ್ಫೆಷನ್ ಇದೆಯಲ್ಲ, ಅದು ತುಂಬಾ ಹೆಲ್ಪ್ ಆಗುತ್ತೆ ಮಾನಸಿಕ ಆರೋಗ್ಯನ ಕಾಪಾಡಲಿಕ್ಕೆ. ಇದರೆಲ್ಲದರ ಜೊತೆಗೆ ನಾವು ಮೆಂಟಲಿ ಸ್ಟ್ರಾಂಗ್ ಆಗಿರಬೇಕು ಅಂತಂದರೆ ಅದಕ್ಕೆ ಕೂಡ ನಾವು ಕೆಲವೊಂದು ಒಳ್ಳೆಯ ಆಹಾರಗಳನ್ನು ತಿನ್ನಬೇಕು. ಈ ಡ್ರೈ ನಟ್ಸ್ಗಳು ಬರುತ್ತಲ್ವ, ಅಂದರೆ ಗೋಡಂಬಿ ಇರ್ಬೋದು ಅಥವಾ ವಾಲ್ನಟ್ ಇರ್ಬೋದು, ಬಾದಾಮ್ ಇರ್ಬೋದು, ಇದೆಲ್ಲ ಆ್ಯಕ್ಚುಲಿ ಬ್ರೈನ್ಗೆ ತುಂಬಾ ಒಳ್ಳೆಯದು. ಇದರಲ್ಲೆಲ್ಲ ನಮ್ಮ ಮೈಂಡನ್ನು ರಿಲ್ಯಾಕ್ಸ್ ಮಾಡುವಂಥ ಅಂಶಗಳಿರುತ್ತೆ, ನಮ್ಮ ಹೆಲ್ತನ್ನು ಇಂಪ್ರೂವ್ ಮಾಡುವಂಥ ಅಂಶಗಳಿರುತ್ತೆ. ಈ ಥರ ನಟ್ಸ್ ಇರ್ಬೋದು ಮತ್ತು ಗ್ರೀನ್ಸ್ ಇರುತ್ತಲ್ವ, ಪಾಲಕ್ ಸೊಪ್ಪು ತರಕಾರಿಗಳು ನಮ್ಮ ಮೈಂಡನ್ನು ಕೂಲಾಗಿಡಲಿಕ್ಕೆ, ನಮ್ಮ ದೇಹನ ಕೂಲಾಗಿಡಲಿಕ್ಕೆ ತುಂಬಾ ಒಳ್ಳೆಯದು. ಇಂಥ ತರಕಾರಿ ಅಥವಾ ಹಣ್ಣು ಹಂಪಲಿರ್ಬೋದು, ಡ್ರೈ ನಟ್ಸ್ಗಳಿರ್ಬೋದು, ಇದನ್ನ ಜಾಸ್ತಿ ತಿನ್ನಬೇಕು, ತುಂಬ ಒಳ್ಳೆಯದು. ದೇಹ ಕೂಲಾಗೋದ್ರ ಜೊತೆಗೆ ಮೈಂಡು ಕೂಲಾಗುತ್ತೆ. ತುಂಬ ಸ್ಪೈಸ್ ಐಟಮ್, ಕೆಲವರು ಈ ಬೆಳ್ಳುಳ್ಳಿ ಈರುಳ್ಳಿ ಎಲ್ಲ ತುಂಬ ಜಾಸ್ತಿ ತಗೊತಿರಲ್ಲ, ಅದು ಆ್ಯಕ್ಚುಲಾಗಿ ಬಾಡಿಯಲ್ಲಿ ತಿನ್ನೋ ತಪ್ಪು ಅಂತಲ್ಲ, ಅದು ಕೂಡ ನಮ್ಮ ಎಲ್ಲದೂ ಬೇಕು. ಬಟ್ ಏನಂತಂದರೆ ತುಂಬ ಜಾಸ್ತಿ ತಿಂತಾ ಇದ್ದರೆ ಸ್ವಲ್ಪ ಕಮ್ಮಿ ಮಾಡಬೇಕು. ಯಾಕಂತಂದರೆ ಅವುಗಳು ನಮ್ಮ ದೇಹದಲ್ಲಿ ಹೀಟನ್ನು ಜನ್ರೇಟ್ ಮಾಡುತ್ತೆ. ಅವಾಗ ಏನೋ ಒಂಥರ ಇರಿಸುಮುರುಸು ಆಗ್ತಾ ಇರುತ್ತೆ ನಮ್ಮ ಮನಸ್ಸಿಗೆ. ಆದ್ದರಿಂದ ಆದಷ್ಟು ದೇಹನ ಕೂಲಾಗಿಡುವಂತಹ ಒಳ್ಳೆ ಫುಡ್ಡನ್ನು ತಿಂದರೆ ಅದು ಕೂಡ ಮಾನಸಿಕ ಆರೋಗ್ಯನ ಕಾಪಾಡಲಿಕ್ಕೆ ತುಂಬಾ ಒಳ್ಳೆಯದು. ಕೊನೆಯದಾಗಿ ತುಂಬಾ ಇಂಪಾರ್ಟೆಂಟ್ ಮಾನಸಿಕ ಆರೋಗ್ಯನ ಕಾಪಾಡಲಿಕ್ಕೆ, ನಮ್ಮ ಹೆಲ್ತನ್ನು ಚೆನ್ನಾಗಿಟ್ಕೊಳ್ಳಿಕ್ಕೆ ಅಂತಂದರೆ ಅದೊಂದು ಒಳ್ಳೆಯ ನಿದ್ದೆ. ಯಾರು ರಾತ್ರಿ ಮಲಗಿದಾಗ ಕಣ್ಣು ತುಂಬ ಪೀಸ್ಫುಲ್ ಆಗಿ ನಿದ್ದೆ ಮಾಡ್ತಾರೆ ಇದೆಯಲ್ವ, ಅವರ ಮೆಂಟಲ್ ಹೆಲ್ತ್ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ, ತುಂಬಾ ಫ್ರೆಶ್ ಆಗಿರ್ತಾರೆ, ತುಂಬಾ ರಿಲ್ಯಾಕ್ಸ್ ಆದಾಗಿರ್ತಾರೆ. ನೆಕ್ಸ್ಟ್ ಕೆಲಸ ಮಾಡೋಕ್ಕೂ ತುಂಬಾ ಖುಷಿಯಿಂದ ಇರ್ತಾರೆ. ಸೊ ಎಷ್ಟಾಗುತ್ತೋ ಅಷ್ಟು ನಿದ್ದೆನ ಚೆನ್ನಾಗಿ ಮಾಡಬೇಕು. ಇಷ್ಟನ್ನು ಮಾಡೋದ್ರಿಂದ ನಿಮ್ಮ ಮೆಂಟಲಿ ನೀವು ತುಂಬಾ ಸ್ಟ್ರಾಂಗ್ ಆಗ್ತೀರಾ, ತುಂಬಾ ಖುಷಿಯಾಗಿರ್ತೀರ. ಎಂಥ ಕಷ್ಟದ ಸಂದರ್ಭದಲ್ಲೂ ಅದನ್ನ ಫೇಸ್ ಮಾಡುವಂಥ ತಾಳ್ಮೆ ಆಗಲಿ ಅಥವಾ ಬುದ್ಧಿಶಕ್ತಿ ಆಗಲಿ ನಿಮಗೆ ತನ್ನಿಂತಾನೇ ಬಂದಿರುತ್ತೆ, ತನ್ನಿಂತಾನೇ ಜನ್ರೇಟ್ ಆಗುತ್ತೆ. ಆದ್ದರಿಂದ ಎಲ್ಲಕ್ಕಿಂತ ಮುಖ್ಯವಾಗಿ ನಿಮ್ಮ ಮನಸ್ಸಿನ ಆರೋಗ್ಯನ ವೃದ್ಧಿ ಮಾಡ್ಕೊಳ್ಳಿ, ಮನಸ್ಸಿನ ಆರೋಗ್ಯನ ಕಾಪಾಡ್ಕೊಳ್ಳಿ, ಖುಷಿಯಾಗಿರಿ. ನನ್ನ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವರಿಗೆ ಶೇರ್ ಮಾಡೋದನ್ನು ಕೂಡ ಮರೆಯಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.